ರಮೇಶ್ ಎಂಬ ಪ್ರಗತಿಪರ ಕೃಷಿಕರೊಬ್ಬರು ಎರೆಹುಳ ತೊಟ್ಟಿಯ ಘಟಕವನ್ನು ನಿರ್ಮಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಹಾಯಧನ ಪಡೆದು ಪ್ರಗತಿಪರ ಕೃಷಿಕರೊಬ್ಬರು ಎರೆಹುಳು ತೊಟ್ಟಿ ಘಟಕ ನಿರ್ಮಿಸಿದ್ದು 4 ರಿಂದ 5 ತಿಂಗಳ ಅವಧಿಯಲ್ಲಿ 2 ರಿಂದ 3 ಟನ್ ಗೊಬ್ಬರ ತೊಟ್ಟಿಯಿಂದ ತೆಗೆದು ಕೃಷಿಗೆ ಬಳಸಿದ್ದಾರೆ. ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂಜಿಪಾಡಿ ನಿವಾಸಿ ರಮೇಶ್ ಅವರಿಗೆ 3 ಎಕರೆ ಸ್ಥಳವಿದ್ದು 1000ಕ್ಕೂ ಹೆಚ್ಚು ಅಡಿಕೆ ಮರಗಳಿವೆ. ಹಿಂದಿನಿಂದಲೂ ರಮೇಶ್ ಅವರು ಸಾವಯವ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಮನೆ ಬಳಕೆಗೆ ಬೇಕಾದ ತರಕಾರಿಗಳನ್ನು ಬೆಳೆಸುತ್ತಾರೆ. ಹಿಂದಿನಿಂದಲೂ ರಮೇಶ್ ಅವರು ಸಾವಯವ ಕೃಷಿ ಮಾಡುತ್ತಾ ಬಂದಿದ್ದು ಅಲ್ಲದೆ ಹೈನುಗಾರಿಕೆಯನ್ನು ಮಾಡುತ್ತಿದ್ದು 8ಕ್ಕಿಂತ ಹೆಚ್ಚು ದನಗಳಿವೆ. ಇವುಗಳ ಸೆಗಣಿ ಎರೆಹುಳು ಗೊಬ್ಬರಕ್ಕೆ ಬಳಸುತ್ತಾರೆ. ಗೋಬರ್ ಗ್ಯಾಸ್ ಘಟಕವೂ ಇದ್ದು ಅಡುಗೆಗೆ ಬೇಕಾದ ಇಂಧನಕ್ಕೆ ಕೊರತೆಯಿಲ್ಲ. ಮಂಚಿ ಗ್ರಾಮ ಪಂಚಾಯತ್ಗೆ ಉದ್ಯೋಗ ಖಾತರಿ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಕಳೆದ ವರ್ಷ ಎರೆಹುಳು ತೊಟ್ಟಿ ನಿರ್ಮಿಸಿರುವ ರಮೇಶ್ ಅವರು ತೋಟದ ತ್ಯಾಜ್ಯ, ಅಡಿಕೆ ಸಿಪ್ಪೆ, ತರಗಲೆ, ಹಸಿರೆಲೆ, ತರಕಾರಿ ತ್ಯಾಜ್ಯಗಳನ್ನು ಎರೆಹುಳು ತೊಟ್ಟಿಗೆ ತುಂಬಿಸುತ್ತಾರೆ. ಸಿಕ್ಕಿದ ಒಂದು ಪ್ಲಾಂಟ್ ಇದು ಎರೆಹುಳ ಗೊಬ್ಬರ. ಒಂದು 10 ಫೀಟು ಉದ್ದ, 7 ಫೀಟ್ ಅಗಲ ಅಂತ ಮಾಡಲಿಕ್ಕೆ ಇರೋದು. ಬಟ್ ನನ್ನ ಉಪಯೋಗವಾಗಿ ನಾನು ಸ್ವಲ್ಪ ಉದ್ದ ಮಾಡಿದ್ದೇನೆ. ಈಗ 4 ತಿಂಗಳ ಕೆಳಗೆ ಇದಕ್ಕೆ ನಾನು ಎರೆಹುಳವನ್ನು 2 ಕೆ ಜಿ ಎರೆಹುಳವನ್ನು ತಂದು ಹಾಕಿದ್ದೇನೆ. ಇದಕ್ಕೆ ಮುಖ್ಯವಾಗಿ ಎರೆಹುಳಕ್ಕೆ ಬೇಕಾಗುವಂಥ ವಸ್ತು ಹೇಳಿದರೆ ಸಗಣಿ. ಬೇರೆ ಎಲ್ಲ ನೀವು ಕಸ ಕಡ್ಡಿಗಳನ್ನು ಹಾಕ್ಬೋದು, ಆದರೆ ಅದರಲ್ಲಿ ಹೀಟ್ ಫಾರ್ಮ್ ಆಗ್ತದೆ ಮತ್ತು ಶುದ್ಧವಾದ ಎರೆಹುಳದ ಗೊಬ್ಬರ ಸಿಗುವುದು ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಲೇಟ್ ಆಗ್ತದೆ. ಆದರೆ ಸಗಣಿಯನ್ನು ತಣಿಸಿ ಹಾಕಿದ ಸಗಣಿಯನ್ನು ಹಾಕಿದಾಗ ಎರೆಹುಳ ಅದನ್ನು ಬೇಗ ತಿಂದು ಆದಷ್ಟು ಬೇಗ ನಮಗೆ ಒಳ್ಳೆಯ ಗೊಬ್ಬರವನ್ನು ಕೊಡ್ತದೆ. 1 ರಿಂದ 1.5 ತಿಂಗಳು, ಹೆಚ್ಚಿದೆ 2 ತಿಂಗಳು. 2 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಗೊಬ್ಬರ ಕೊಡ್ತದೆ. ಇದರಲ್ಲಿ ಮಾಡುವಾಗ ಫಸ್ಟಿಗೆ ಮುಖ್ಯವಾಗಿ ನೋಡಬೇಕಾದ್ರೆ ನಮಗೆ ಇದರ ಎನಿಮೀಸ್ 2 ಇದ್ದಾರೆ.